ದಕ್ಷಿಣ ಕನ್ನಡ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯವು ಮೇ 15ರಂದು ನಗರದ ಮಹಾತ್ಮ ಗಾಂಧಿ ಶತಾಬ್ದಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಎಲ್ಲಾ ರೀತಿಯಲ್ಲೂ ತಯಾರಿ ಮಾಡಲಾಗಿದೆ. ಚುನಾವಣಾ ಕರ್ತವ್ಯ ನಿರತ ಮತಗಟ್ಟೆ ಅಧಿಕಾರಿ, ಪೊಲೀಸ್ ಸಿಬ್ಬಂದಿಗಳಿಗೆ ಅಂಚೆ ಮತದಾನ ಮಾಡುವ ಅವಕಾಶವಿದೆ ಎಂದು ತಿಳಿಸಿದರು. Since we have some 10 days, ಒಂದು ಥೀಮ್ಯಾಟಿಕ್ ಆಗಿ ಹೋಗ್ತೀವಿ. ಮೋಸ್ಟ್ಲಿ ಒಂದು ದಿವಸ ಪೋಸ್ಟಲ್ ಬ್ಯಾಲೆಟ್ ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ದಿವಸ MCC ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ದಿವಸ ನಮ್ಮ ವೇರಿಯಸ್ ವಿಧಾನಗಳು ಏನಿದೆ, ನೋಟಾ ಬಗ್ಗೆ ಒಂದು ದಿವಸ ಮಾತಾಡ್ತೀವಿ. ಅಂಥವು ಥೀಮ್ಯಾಟಿಕ್ ಆಗಿ ಕೆಲವು ವಿಷಯಗಳು ಮಾಡ್ತಾ ಹೋಗ್ತೀವಿ. ಇವತ್ತು ಇವರೆಗೆ ಆಗಿರೋ ಪ್ರಕ್ರಿಯೆಗಳು ಮತ್ತೆ ಈಗ ಏನೇನು ಆಗ್ತಾ ಇದೆ ಆ ವಿಷಯ ಬಗ್ಗೆ ತಮ್ಮ ಹತ್ರ ಒಂದು ಕಿರು ನೋಟ್ ಕೊಟ್ಟಿದ್ದೀವಿ.